ಕೋಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಡ್ ಆಯಾ ಬೇಲೆ ಮಲ್ತೊಂದುಪ್ಪುನ ಸರಸ್ವತಿ ಪನ್ಪಿನರ್ನ ಇಲ್ಲಡೆ ಬಹಿಷ್ಕಾರ ಪಾಡ್ದನ ಪನ್ಪಿನವು ಸುಳ್ಳು ಸುದ್ದಿ ಅರೆನ್ನು ಕೇವಲ ಇಲ್ಲಡು ಕ್ವಾರಂಟೈನ್ಡ್ ಉಪ್ಪೆರೆ ಪಂಡದಿತ್ತೀನಿ ಅರ್ನ ಇಲ್ಲಡೆ ಪಂಚಾಯತ್ ಸಿಬ್ಬಂದಿಲು ಆಶಾ ಕಾರ್ಯಕರ್ತೆಯರು ಪೋದು ಅಗತ್ಯ ವಸ್ತುಲೇನು ಮುಟ್ಟಾವನ ವ್ಯವಸ್ಥೆ ಎಲ್ಲ ಮಲ್ತದಿತ್ತೇರು ಆಶಾ ಕಾರ್ಯಕರ್ತೆಯರು ಅರೆನ ಇಲ್ಲಡೆ ನಿರಂತರ ಪೋಂದುಲ್ಲೇರು ಅಂಚಾದು ಬಹಿಷ್ಕಾರ ಪಂಪಿನ ಸುಳ್ಳು ಸುದ್ದಿ ಪರಡಿನ ಬಗೆಟ್ ಪಂಚಾಯತ್ ಬೊಕ್ಕ ಗ್ರಾಮಸ್ಥರಿಗೆ ದಿಂಜ ಬೇಜಾರ್ ಆತನು ಪಂಡದು ಕೋಣಾಜೆ ಗ್ರಾಮ ಪಂಚಾಯತದ ಅಧ್ಯಕ್ಷರು ಶ್ರೀ ನಜರ್ ಶಾ ಪಟ್ಟೋರಿ ಸುದ್ದಿಗೋಷ್ಠಿ ತೆರಿಪಾಯರು. ಕಳೆದ 4 ದಿವಸದ ಹಿಂದೆ ಖಾಸಗಿ ಸುದ್ದಿವಾಹಿನಿಯಲ್ಲಿ ಪ್ರಕಟವಾದಂಥ ವಿಷಯ ಸತ್ಯಕ್ಕೆ ದೂರವಾದದ್ದು ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕೊಣಾಜೆ ಗ್ರಾಮದಲ್ಲಿ ಬಹಿಷ್ಕಾರ ಅನ್ನುವಂಥ ಒಂದು ಏನು ಮಾಧ್ಯಮದಲ್ಲಿ ಪ್ರಕಟ ಆಗಿತ್ತು ಅದು ಸತ್ಯಕ್ಕೆ ದೂರವಾದಂಥದ್ದು. ಕೊಣಾಜೆ ಗ್ರಾಮದಲ್ಲಿ ಅಂಥ ಯಾವುದೇ ಪ್ರಕರಣ ನಡೆದಿಲ್ಲ. ಮತ್ತು ಈ ಒಂದು ಹೋಮ್ ಕ್ವಾರಂಟೈನಲ್ಲಿ ಇರುವಂಥ ಮನೆಗೆ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಆರೋಗ್ಯ ಇಲಾಖೆಯ ವತಿಯಿಂದ ಮತ್ತು ಪಂಚಾಯತ್ನ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಅವರಿಗೆ ಏನು ನಿಮಗೆ ಸರ್ಕಾರ ನಿರ್ದೇಶನ ಕೊಟ್ಟಿದೆ ಆ ರೀತಿಯಲ್ಲಿ ನೀವು ಮನೆಯಲ್ಲಿ ಸ್ವಲ್ಪ ದಿವಸ 14 ದಿವಸ ಇರಬೇಕು, ಮತ್ತು ನಿಮಗೇನು ಸಾಮಗ್ರಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಅಥವಾ ನಿಮಗೆ ರೇಷನ್ ಅವಶ್ಯಕತೆ ಇದ್ದರೆ ನಮಗೆ ತಿಳಿಸಿ, ನಾವು ನಿಮಗೆ ಮುಟ್ಟಿಸುವಂಥ ಕೆಲಸ ಮಾಡ್ತೇವೆ ಅಂತ ಕೂಡ ಅವ್ರ ಹತ್ರ ಹೇಳಿದೆ. ಅದರ ಮಧ್ಯದಲ್ಲಿ ಕೂಡ ಅದರ ನಂತರ ಆಶಾ ಕಾರ್ಯಕರ್ತರು ನಿರಂತರ ಅವರ ಮನೆಗೆ ಹೋಗಿ ಅವರು ಆರೋಗ್ಯ ವಿಚಾರಿಸುವಂಥ ಕೆಲಸವನ್ನು ಕೂಡ ಅವರು ಭಾಳ ಉತ್ತಮವಾಗಿ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಮಾಡಿದ ನಂತರವೂ ಕೂಡ ಮಾಧ್ಯಮದಲ್ಲಿ ಕೊಣಾಜೆ ಗ್ರಾಮ ಪಂಚಾಯತಿಯಲ್ಲಿ ಈ ರೀತಿ ಏನಂತ ಬಹಿಷ್ಕಾರ ಹಾಕಿದ್ದಾರೆ ಅನ್ನುವಂಥ ಸುದ್ದಿಯನ್ನು ಕೇಳಿ ಗ್ರಾಮಸ್ಥರಿಗೆ ಮಾತ್ರ, ಪಂಚಾಯತ್ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಆಡಳಿತ ವರ್ಗಕ್ಕೆ ಮಾತ್ರ ಅಲ್ಲ, ಇಡೀ ಗ್ರಾಮದ ಜನರಿಗೂ ಕೂಡ ಭಾಳಷ್ಟು ಬೇಸರ ಆಗಿದೆ. ಆ ನಿಟ್ಟಿನಲ್ಲಿ ತುಂಬ ಜನ ನಮಗೆ ಕರೆ ಮಾಡಿ ನಮ್ಮ ಬೀದರ್ ಜಿಲ್ಲೆಯಿಂದ ಮತ್ತು ಹೊರಗಿನ ನಮ್ಮ ಸ್ನೇಹಿತರೆಲ್ಲ ಫೋನ್ ಮಾಡಿ ಕೇಳಿದ್ರು, ಯಾಕೆ ಈ ಥರ ಆಗಿದೆ, ಹೌದಾ ಅಲ್ವಾ ಅಂತ ಕೇಳುವಾಗ ನಮಗೆ ಭಾಳ ಬೇಸರ ಆಯಿತು. ನಾವು ಆದಷ್ಟು ಅವರಿಗೆ ಹೇಳಿದ್ದೇವೆ ಈ ವಿಷಯದ ಬಗ್ಗೆ. ಆದರೂ ಕೂಡ ಮಾಧ್ಯಮದಲ್ಲಿ ಇಡೀ ರಾಜ್ಯ ಮಾತ್ರ ಅಲ್ಲ, ಇತರ ರಾಜ್ಯಗಳಲ್ಲಿ ಕೂಡ ಪ್ರಸಾರ ಆದಂಥ ಒಂದು ವಿಷಯ, ಅದು ಮಾಧ್ಯಮದ ಮುಖಾಂತರನೇ ಅದಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ಇಂಥ ಒಂದು ಕಠಿಣ ಸಂದರ್ಭದಲ್ಲಿ ನಾವು ಆದಷ್ಟು ಒಳ್ಳೆಯ ವಿಷಯ, ಈ ಒಂದು ಕೊರೋನಾದಂಥ ಮಹಾಮಾರಿಯನ್ನು ಮಾಡಲಿಕ್ಕೆ, ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ, ಇದನ್ನು ಹೇಗೆ ಕಟ್ಟಿ ಹಾಕ್ಬೋದು ಮತ್ತು ನಾವು ಇದರಿಂದ ಹೇಗೆ ಬಚಾವಾಗ್ಬೋದು ಅಂತ ಹೇಳ್ಬಿಟ್ಟು ಇಡೀ ದೇಶವೇ ಪ್ರಯತ್ನ ಪಡುವಂಥ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಒಳ್ಳೆಯ ಸಂದೇಶ ಹೋದಾಗ ನಿಜವಾಗಲೂ ಒಳ್ಳೆಯ ಕೆಲಸ ಆಗ್ತದೆ. ಆದ್ದರಿಂದ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೋಡಿ, ಅಂಥ ಘಟನೆ ನಮ್ಮ ಗ್ರಾಮದಲ್ಲಿ ಆಗಿಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೀನಿ. ದಯಮಾಡಿ ಮಾಧ್ಯಮದಲ್ಲಿ ಮತ್ತೆ ಅದನ್ನು ಪ್ರಸಾರ ಮಾಡಿ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದನ್ನು ತಿಳಿಸಿ ಜನರಿಗೆ ಸತ್ಯವನ್ನು ಮುಟ್ಟಿಸುವಂಥ ಕೆಲಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸೋಮವಾರ ಕೋಣಾಜೆ ಗ್ರಾಮ ಪಂಚಾಯತ್ ಸುದ್ದಿಗೋಷ್ಠಿ ಪಾತಿರಂದು ಈ ವಿಷಯ ಪಂಡಿನ ನಜರ್ ಶಾ ಪಟ್ಟೋರಿ ಸಜಿಪದ ಸೋಂಕು ದೃಢ ಆದಿತ್ತಿನ ಬಾಲ್ಯದ ಚಾಕರ್ಡಿತಿನ ಸರಸ್ವತಿಯರೇನು ಜಿಲ್ಲಾಡಳಿತದ ನಿಯಮದ ಲೆಕ್ಕ ಇಲ್ಲಡೆ ಕ್ವಾರಂಟೈನ್ಡ್ ಕುಲ್ಲರೆ ತೆರಿಪಾದಿತ್ತೇರು. ಇಂದೇನು 6 ತಪ್ಪು ಸಂದೇಶ ಕೊಡ್ದು ಜನಕ್ಕಳನ್ನು ತಪ್ಪಾದರು ಪಂಡದು ತೆರಿಪಾಯರು. ಮೊದಲೇ ಅವರು ಏನು ಹೋಮ್ ಕ್ವಾರಂಟೈನಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಅವತ್ತಿಂದನೇ ನಾವು ಸಂಪರ್ಕದಲ್ಲಿದ್ದು ನಮ್ಮ ಕೆಲಸವನ್ನು ನಾವು ಆಶಾ ಕಾರ್ಯಕರ್ತರು, ಪಂಚಾಯತ್, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಮಾಡ್ತಾಯಿದ್ದೆ. ಮಾಡಿದ ನಂತರ ಕೂಡ ಟಿ ವಿಯಲ್ಲಿ ಬಂದಾಗ ನಾವು ವಿಶೇಷವಾಗಿ ನಾವು ಮಾಡದಿದ್ದರೆ, ತಪ್ಪು ಮಾಡಿದರೆ, ಅವರಿಗೆ ಏನಾದ್ರು ತೊಂದರೆ ಆಗಿದ್ದರೆ ನಾವು ಕೂಡಲೇ ಧಾವಿಸಿ ಓಡಬೇಕಿತ್ತು. ಇದು ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ, ಅದರ ಮಧ್ಯದಲ್ಲಿ ಇದು ಬಂದಿದೆ, ಅದು ಬೇಸರ ಆಗಿದೆ ಹೊರತು ನಾವು ಆದ ನಂತರ ನಾವು ಮರುದಿವಸ ಹೋಗಿದ್ದೆವು. ಮರುದಿವಸ ನಾವು ಪಂಚಾಯತ್, ನಾವೆಲ್ಲರೂ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಪಂಚಾಯತ್ ಸದಸ್ಯರು, ವಾರ್ಡಿನ ಸದಸ್ಯರು, VA ಎಲ್ಲರೂ ಹೋಗಿ ಅವರಲ್ಲಿ ಕೇಳಿದೆವು, ನೋಡಿ ಮೇಡಮ್ ನಿಮಗೆ ಯಾರು ಇದು ಮಾಡಿದೆವು, ದಿಗ್ಬಂಧನ ಇದು ಏನು ಬಹಿಷ್ಕಾರ ಹಾಕಿದ್ದು ಯಾರು, ಅದು ಊರಿನವರ ಇಲ್ಲ, ಯಾರು ಮತ್ತು ಪಂಚಾಯತ್ನವರ ಇಲ್ಲ, ಯಾರಿಲ್ಲ, ಮತ್ತೆ ಯಾರು, ಅದು ನಮಗೆ ಅಲ್ಲಿ ಪಕ್ಕದಲ್ಲೆಲ್ಲ ಆಚೀಚೆ ಹೋಗಬೇಡಿ ಅಂತ ಹೇಳ್ತಾರೆ, ಹಾಗೆ ನಮಗೆ ಬೇಸರ ಆಗಿದೆ ಅಂತ ಅವ್ರು ನಮ್ಗೆ ಹೇಳಿದ್ರು. ಅದು ಕೂಡ ರೆಕಾರ್ಡ್ ನಾವು ಮಾತಾಡುವಾಗ ಕೂಡ ಮೊಬೈಲಲ್ಲಿ ಯಾರು ರೆಕಾರ್ಡ್ ಮಾಡಿದರು. ಅವ್ರು ಹೇಳಿದ್ದಾರೆ ನಮಗೆ ಆ ಥರ ಏನೂ ಆಗಲಿಲ್ಲ, ಆದರೆ ಸರ್ ಟಿ ವಿಯಲ್ಲಿ ಬಂದ ಕಾರಣ ಎಲ್ಲರೂ ಬಂದ್ರಲ್ಲ ಅಂತ ಹೇಳಿದರು. ಟಿ ವಿಯಲ್ಲಿ ಬಂದ ಕಾರಣ ಎಲ್ಲರೂ ಬಂದ್ರಲ್ಲ,
ಸರಿ ಮೇಡಮ್, ಎಲ್ಲರೂ ಬರುವುದಕ್ಕೋಸ್ಕರ ನಿಮಗೆ ಟಿ ವಿಯಲ್ಲಿ ಹಾಕಿ ಇಡೀ ಗ್ರಾಮದ ಒಂದು ಮರ್ಯಾದೆ ಹಾಳಾಗ್ತದಲ್ಲ, ಇದು ತಪ್ಪಲ್ವ ಅಂತ ಹೇಳಿದರೆ ಅವ್ರು ಏನು ಮಾತಾಡಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ನೀವು ಟಿ ವಿಯಲ್ಲಿ ಬಂದ ಕಾರಣ ಈಗ ಎಲ್ಲರೂ ಬಂದರು ಅಂತ. ಅನಂತರ ನನಗೆ ಫೋನ್ ಮಾಡಿ, ಅದ ನಂತರ ಸಹ ಫೋನ್ ಮಾಡಿ ಅಕ್ಕಿ ಬೇಕು ಅಂತ ಹೇಳಿದರು. ಯಾವುದು ರೇಷನ್ ಸ್ಟೋರಿಂದ ಅಕ್ಕಿ ಬೇಕು. ಆಗ ಅವ್ರ ಹತ್ರ ನಾನು ಹೇಳಿದೆ ನಿಮ್ಮ ಕಾರ್ಡನ್ನು ನನಗೆ ವಾಟ್ಸಪ್ ಮಾಡಿ ಅಂತ. ವಾಟ್ಸಪ್ ಮಾಡಿದ ಸ್ಟೋರಿಗೆ ಹೋಗಿ ಅಲ್ಲಿ ಅವ್ರ OTP ಬರ್ತದೆ, ಅದೊಂದು ಕೇಳಿ ಹೇಳಿ ಅಂತ. ಅವ್ರ ಮೊಬೈಲಿಗೆ OTP ಬಂತು. ನಮ್ಮ ಮತ್ತೆ 30 kg ಅಕ್ಕಿ ಅವ್ರದ್ದು ಸಿಕ್ತು, ಮನೆಗೆ ತಗೊಂಡೋಗಿ ಕೊಟ್ಟು. ಸ್ವಲ್ಪ ಹೊತ್ತಾಗಿ ಫೋನ್ ಮಾಡಿದರು, ಬಿಸ್ಕಿಟ್ ಬೇಕು ಮಗುವಿಗೆ ಅಂತ. ಆವಾಗಲೇ ಇವರ ಅಂಗಡಿ, ಪ್ರಕಾಶ್ ಅವರ ಅಂಗಡಿ ಓಪನ್ ಮಾಡಿಸಿ ಬಿಸ್ಕಿಟ್ ತೆಗೆದು ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿ. ನಿನ್ನೆ ಫೋನ್ ಮಾಡಿದರು, ಮನೆ ನಮ್ಮದೊಂದು ರಿಪೇರಿ ಮಾಡಿ ಕೊಡಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ಮನೆ ಈಗ ಸದ್ಯಕ್ಕೆ ಈಗ ಮನೆಯದು ಇದು ಏನು ಕಾರ್ಯಕ್ರಮಗಳು ಯಾವುದೂ ಇಲ್ಲ ಸರ್ಕಾರದಿಂದ. ಮತ್ತು ಮುಂದಿನ ದಿವಸದಲ್ಲಿ ಏನು ಬಂತದೆ ಅದನ್ನು ಖಂಡಿತವಾಗಿ ನಿಮಗೆ ಮುಟ್ಟಿಸುವಂಥ ಕೆಲಸ ಮಾಡ್ತೇವೆ ಅಂತೇಳಿ. ಅಂದರೆ ನಿನ್ನೆ ಸಾಮಗ್ರಿ ಬೇಕು ಅಂತ ಫೋನ್ ಮಾಡಿದರು. ನಾನು ಸ್ವಲ್ಪ ಹೊರಗಿದ್ದೆ. ಮತ್ತು ನಾನು ಆಶಾ ಕಾರ್ಯಕರ್ತರಿಗೆ ನೀವು ಚೀಟಿ ಕೊಡಿ, ಅವರು ಮುಟ್ಟಿಸ್ತಾರೆ ಅಂತ ಹೇಳಿದರು. ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅವರು. ನಾವು ನಿರಂತರವಾಗಿ ಯಾವತ್ತೂ ಇವರು ಮನೆಗೆ ಹೀಗೆ ಬಂದ್ರೆ ಇವತ್ತಿನ ತನಕ ಇನ್ನು ಮುಂದೆ ಕೂಡ ನಾವು ಖಂಡಿತವಾಗಿ ನಮ್ಮ ಕೆಲಸವನ್ನು ಮಾಡ್ತೇವೆ. ಆದರೆ ನಾವು ಉತ್ತಮವಾದ ಕೆಲಸ ಮಾಡ್ತಾ ಇರುವ ಮಧ್ಯದಲ್ಲಿ ಇಂಥ ಒಂದು ಸುದ್ದಿಗಳು, ಸುಳ್ಳು ಸುದ್ದಿ ಪ್ರಸಾರ ಆಗುವಾಗ ಮನಸ್ಸಿಗೆ ಭಾಳ ಬೇಸರ ಆಗ್ತದೆ. ಮತ್ತು ಗ್ರಾಮಸ್ಥರಿಗೆ ಎಲ್ರಿಗೂ ಬೇಸರ ಆಗಿದೆ. ನಮ್ಮಲ್ಲಿ ಆದ ಘಟನೆ ಆದರೆ ಬಂದರೆ ಬಿತ್ತರ ಆದರೆ ತೊಂದರೆ ಇಲ್ಲ. ಇಲ್ಲದ ವಿಷಯಗಳು ಪ್ರಕಟ ಆಗುವಾಗ ನಾವು ಇಷ್ಟು ಕೆಲಸ ಮಾಡಿದ್ದಕ್ಕೂ ಕೂಡ ಬೇಸರ ಆಗುವಂಥದ್ದು ಆಗ್ತದೆ. ಆಶಾ ಕಾರ್ಯಕರ್ತರು ಪಾಪ ಅವ್ರ ಮನೆಯಿಂದ 1-2 ಕಿಲೋಮೀಟರ್ ನಡೆದು ಬರಬೇಕಾದ್ರೆ ಆದರೆ ನಡೆದುಕೊಂಡು ಬಂದು ವಿಚಾರಿಸಿ ಎಲ್ಲ ಹೋಗ್ತಾರೆ. ಅವ್ರಿಗೆ ಏನಾಗಿದೆ ಅಂತ ನನಗೆ ಅನ್ನಿಸ್ತದೆ, ದಿನ ಮನೇಲಿ ಕೂತ್ಕೊಂಡು ಆಚೆ ಹೋಗ್ಲಿಕ್ಕಿಲ್ಲ, ಅದೊಂಥರ ಅದೇ ದಿಗ್ಬಂಧನ ಅಂತ ಅನ್ನಿಸ್ತದೆ. ಆದರೆ ಈಗಿನ ಸಂದರ್ಭದಲ್ಲಿ ಹಾಗೆ ಮಾಡಬೇಕಾದ್ದು ಅಗತ್ಯ ಇದೆ. ಕೊಣಾಜೆ ಗ್ರಾಮ ಪಂಚಾಯತ್ದ ಮಾಜಿ ಅಧ್ಯಕ್ಷರು ಶ್ರೀ ಶೌಕತ್ ಆಲಿಲಾ ಪಾತೆರೊಂದು ಇಂದೊಂಜಿ ತಪ್ಪು ಸಂದೇಶ ತಂಕಲ್ನ ಗ್ರಾಮಡು ಬಹಿಷ್ಕಾರದಂಚಿನ ಘಟನೆ ನಡೆತದಿಜ್ಜಿ ಪಂಡದ ತೆರಿಪಾಯಿರು. ಕೊಣಾಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಈ ವ್ಯಾಪ್ತಿಯೊಳಗಂತ ಬರುವಂಥ ಸರಸ್ವತಿ ಎಂದವಳು ಖಾಸಗಿ ಸುದ್ದಿ ಮಾಧ್ಯಮದಲ್ಲಿ ನಮಗೆ ಗ್ರಾಮಸ್ಥರು ನಮಗೆ ದಿಗ್ಬಂಧನ ಹಾಕಿದ್ದಾರೆ ಅಂತೇಳಿ ಒಂದು ವರದಿ ಬಿತ್ತರವಾಗಿತ್ತು. ಇದು ನಾವು ಇದನ್ನು ಒಂದು ಹತ್ತಿರದಲ್ಲೇ ಇದ್ದು ಈ ವಿಷಯ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೂ ನಮ್ಮ ಇದಕ್ಕೂ ಬರಲಿಲ್ಲ, ಗಮನಕ್ಕೂ ಬರಲಿಲ್ಲ. ವಿಷಯ ಏನಂತ ಹೇಳಿದರೆ, ಅವರು KS ಹೆಗ್ಡೆ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದವರು. ಅಲ್ಲಿ ಒಂದು ಮಗು ಕೊರೋನಾ ಪಾಸಿಟಿವ್ ಅಂತೇಳಿ ಒಂದು ಶಂಕಿತ ಒಂದು ರಿಪೋರ್ಟ್ ಬಂದಿತ್ತು. ಆ ನಿಟ್ಟಿನಲ್ಲಿ ಅಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅಂಥವರನ್ನು ಹೋಮ್ ಕ್ವಾರಂಟೈನ್ ಇಡಬೇಕಂತೇಳಿ ಆರೋಗ್ಯ ಇಲಾಖೆಯಿಂದ ನಿರ್ದೇಶನದ ಮೇರೆಗೆ ಒಟ್ಟು 7 ಜನ ಇದ್ದರು. ಅದರಲ್ಲಿ 6 ಜನ ಬೇರೆ ಗ್ರಾಮದವರಾಗಿದ್ದ, ಒಬ್ಬರು ನಮ್ಮ ಕೊಣಾಜೆ ಗ್ರಾಮ ಪಂಚಾಯತ್ನಲ್ಲಿ ವ್ಯಾಪ್ತಿಯಲ್ಲಿರುವವರು. ಬಹುಶಃ ಈ ಆರೋಗ್ಯ ಇಲಾಖೆ ನಿರ್ದೇಶನ ಪ್ರಕಾರ ಆಶಾ ಕಾರ್ಯಕರ್ತೆ ಮತ್ತು ಗ್ರಾಮ ಪಂಚಾಯತಿಯವರು ಅವರ ಮೇಲೆ ಸ್ವಲ್ಪ ನಿಗಾ ಇರಿಸಿ ಅವರು ಇವರು ಹೊರಗೆ ಬಾರದಂತೆ ಅವರನ್ನು ಸ್ವಲ್ಪ ನಿರ್ಬಂಧ ಮಾಡಿದರು. ಇಷ್ಟಕ್ಕೆ ಅವರು ನನ್ನನ್ನು ಬಹಿಷ್ಕಾರ ಹಾಕಿದ್ದಾರೆ ಅಂತ ಹೇಳಿಕೊಂಡು ಖಾಸಗಿ ಸುದ್ದಿ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರವಾಗಿದೆ. ಬಹುಶಃ ಇದು ನಮ್ಮ ಗ್ರಾಮಸ್ಥರು ಎಲ್ಲರಿಗೂ ಅದೊಂದು ತೀವ್ರ ಒಂದು ನೋವಿನ ವಿಷಯ ಆಗಿದೆ. ಬಹುಶಃ ಅದಕ್ಕೆ ನಿಮಗೆ ಸುದ್ದಿಗೋಷ್ಠಿ ಕರೆದು ಇಂಥ ಒಂದು ಘಟನೆ ಈ ಗ್ರಾಮದಲ್ಲಿ ನಡೆದಿಲ್ಲ ಮತ್ತು ಇಂಥ ಒಂದು ಎಲ್ಲ ಒಂದು ವಿವರಣೆಯನ್ನು ತಮ್ಮ ಗಮನಕ್ಕೆ ತಂದಿದೆ. ವಿಷಯ ನಡೆದದ್ದು ತಮಗೆಲ್ಲ ಸುದ್ದಿ ಮಾಧ್ಯಮದವರಿಗೆ ಗೊತ್ತಿದ್ದ ವಿಚಾರ. ಬಹುಶಃ ಇದನ್ನು ತಾವು ಒಂದು TV ಯಲ್ಲಿ ಪ್ರಸಾರ ಮಾಡಿ ಎಲ್ಲ ಜನರಿಗೆ ಗೊತ್ತಾಗಬೇಕಂತ ದೃಷ್ಟಿಯಲ್ಲಿ ನಾವೊಂದು ಸುದ್ದಿಯನ್ನು ಕರೆದಿದ್ದೇವೆ. ಬಂದು ಇವ್ರನ್ನ ಹೋಮ್ ಕ್ವಾರಂಟೈನ್ ಇಡಬೇಕಂತ ಇವರು ಹೊರಗಡೆ ತಿರುಗಾಡ್ತಾ ಇದ್ರು. ಈ ತಿರುಗಾಡುವಂಥ ವಿಷಯವನ್ನು ಪಬ್ಲಿಕ್ ಆಶಾ ಕಾರ್ಯಕರ್ತರದ ಮತ್ತು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದಾಗ ಪೊಲೀಸರು ಮತ್ತು ಆಶಾ ಕಾರ್ಯಕರ್ತರು ಅವರಿಗೆ ಮನೆಗೆ ಬಂದು ಇನ್ನೂ ಹೊರಗೆ ಹೋದರೆ ನಿಮ್ಮನ್ನು ಮನೆಯಲ್ಲಿ ಇಡುವುದಿಲ್ಲ, ನಾವು ಬೇರೆಯೇ ಸ್ಥಳದಲ್ಲಿ ಇಡ್ತೇವೆ ಅಂತ ಹೇಳಿದಾಗ ಅವರಿಗೆ ಇದು ಒಂಥರ ಮನಸ್ಸಿಗೆ ಇದಾಯಿತು. ನಾವು ಇಲ್ಲೂ ಹೋಗ್ಲಿಕ್ಕಿಲ್ಲ. ಅವ್ರು ತಿರುಗಾಡ್ತಾ ಇದ್ರು. ತಿರುಗಾಡುವಾಗ ಪಬ್ಲಿಕ್ ಫೋನ್ ಮಾಡ್ತಾರೆ, ಅವ್ರು ಹೋಗ್ತಾ ಇದ್ದಾರೆ, ಅವ್ರು ಅಲ್ಲಿ ಹೋಗಿದ್ರು, ಅವ್ರು ಇಲ್ಲಿ ಹೋಗಿದ್ರು ಅಂತೇಳಿ. ಇವರು ಮನೆಗೆ ಹೋಗಿ ಪೊಲೀಸರಿಂದ 2-3 ಸಲ ಅವರಿಗೆ ವಾರ್ನಿಂಗ್ ಕೊಟ್ಟರು, ನೀವೆಲ್ಲೂ ತಿರುಗಾಡಬಾರ್ದು ಅಂತ. ಈ ದೃಷ್ಟಿಯಲ್ಲಿ ಈ ವಿಷಯ ಬಂದದ್ದು. ಸರಸ್ವತಿಯರನ್ನ ಇಲ್ಲಡೆ ಭೇಟಿ ಕೊರೊಂದಿತ್ತಿನ ಆಶಾ ಕಾರ್ಯಕರ್ತೆ ಶ್ರೀಮತಿ ಪೂರ್ಣಿಮಾ ಶೆಟ್ಟರ್ಲ ಪಾತೆರೊಂದು ತಾನು ಅಕಲ್ನ ಇಲ್ಲಡೆ ಭೇಟಿ ಕೊರೆದು ವಿವರ ಸಂಗ್ರಹ ಮಲ್ತೊಂದಿತ್ತೆ. ಅಕ್ಲೆಗೆ ಬೋಡಿತ್ತಿನ ಅಗತ್ಯ ವಸ್ತುಗಳನ್ನು ಒದಗಾವನ ವ್ಯವಸ್ಥೆ ಎಲ್ಲ ಮಲ್ತೊಂದಿತ್ತೆ ಪಂಡದು ಈ ಪೊರ್ತು ತೆರಿಪಾಯಿರು. ಆಶಾ ಕಾರ್ಯಕರ್ತೆಯಾಗಿದ್ದೇನೆ. ನನ್ನ ಹೆಸರು ಪೂರ್ಣಿಮಾ ಶೆಟ್ಟಿ. ನಮಗೆ ಆರೋಗ್ಯ ಇಲಾಖೆಯಿಂದ ವಾರ್ಡ್ ಬಂದ ಪ್ರಕಾರ ನಾವಂದರೆ ನಮ್ಮ ಈ ಏರಿಯಾದಲ್ಲಿ ನಾವು ಎಲ್ಲರೂ ಎಲ್ಲ ಮನೆಗೆ ಭೇಟಿ ಕೊಟ್ಟು ಆರೋಗ್ಯ ಸಮಸ್ಯೆ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದನ್ನು ಪರಿಹರಿಸಿ ನಮಗೆ ಏನಿದ್ರೂ ಅವರ ಮನೆಗೆ ಹೋಗಿ ಹೇಳುವಂಥದ್ದು, ಆರೋಗ್ಯದ ಬಗ್ಗೆ ತಿಳುವಳಿಕೆಯನ್ನು ಹೇಳುವಂಥದ್ದು ನಮಗೆ
ಕರ್ತವ್ಯವನ್ನು ಕೊಟ್ಟಿರ್ತಾರೆ. ಅದೇ ರೀತಿ ನಮಗೆ ಹಿಂದಿನ ದಿವಸ ನಮ್ಮ ಆರೋಗ್ಯ ಇಲಾಖೆಯಿಂದ ನಮಗೆ ಈ ಸರಸ್ವತಿ ಎನ್ನುವರು KS ಹೆಗ್ಡೆಯಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ. ಅವರು ಸಜಿಪನಡು ಅಲ್ಲಿರುವಂಥ ಒಂದು 10 ತಿಂಗಳ ಮಗು KS ಹೆಗ್ಡೆ ಆಸ್ಪತ್ರೆಯಲ್ಲಿ ಬಂದಿರ್ತಾರೆ. ಅವರನ್ನು ಆ ವಾರ್ಡಿನಲ್ಲಿ ಅವರು ಇದ್ದಾರೆ, ಹಾಗಾಗಿ ನೀವು ಅವರನ್ನು ಮನೆಗೆ ಭೇಟಿ ಕೊಟ್ಟು ಅವರನ್ನೊಂದು 14 ದಿನ ಅವರನ್ನು ಕ್ವಾರಂಟೈನ್ನಲ್ಲಿ ಇಡಿಸುವ ಹಾಗೆ ನೀವು ಅವರಿಗೆ ತಿಳಿಸಬೇಕು ಅಂತ ಹೇಳಿರ್ತಾರೆ. ಹಾಗೆ ನಾನು ಮರುದಿನವೇ ಬೆಳಿಗ್ಗೆ ಭೇಟಿ ಕೊಟ್ಟಾಗ ಸರಸ್ವತಿಯವರಿದ್ದು ಅವರಲ್ಲಿ ಎಲ್ಲ ಮಾತಾಡಿಸಿ, ನೀವು 14 ದಿವಸ ನೀವು ನಿಮ್ಮ ಮನೆಯವರು ಯಾರೂ ಹೊರಗೆ ಬರಬಾರದು, ನಿಮಗೆ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ನಾವು ತಂದು ಕೊಡ್ತೇವೆ ಅಂತೇಳಿ. ಅಕ್ಕಿಯ ಸಮಸ್ಯೆ, ನಿಮಗೆ ಅನ್ನಕ್ಕಾಗಿ ಅಕ್ಕಿ ಉಂಟು, ಅದೆಲ್ಲ ವ್ಯವಸ್ಥೆ ಅಕ್ಕಿ ಇದೆ, ಆದರೆ ಬೇರೆ ಯಾವುದು ಸಾಮಾನು ನಿಮಗೆ ಬೇಕು ಅದನ್ನೆಲ್ಲ ನಾನು ತಂದು ಕೊಡ್ತೇನೆ, ನೀವು ಲೀಸ್ಟ್ ಮಾಡಿ ಕೊಡಿ ಅಂತ ಕೂಡ ನಾನು ತಿಳಿಸಿರ್ತೇನೆ. ಪ್ರತಿನಿತ್ಯ ಅವರ ಮನೆಗೆ ಮೊದಲಾಗಿ ಭೇಟಿ ಕೊಟ್ಟು ಪ್ರತಿನಿತ್ಯ ಅವರನ್ನು ಕೇಳಿಕೊಂಡು ಸಮಸ್ಯೆ ಇದ್ದ ಕಡೆ ಕೇಳಿದ್ದೇನೆ. ಮತ್ತು ಅವರಿಗೆ ಮತ್ತೆ ಕೂಡ ಅನುಷಾ ಅವಳು ಫೋನ್ ಮಾಡಿದರು, ನನ್ನ ಮಗುವಿಗೆ ಹೀಗೆ ಒಂದು ಟ್ಯಾಬ್ಲೆಟ್ ನನಗೆ ಬೇಕಿತ್ತು, ಏನಾದರೂ ಜ್ವರ ಬರುವಂಥ ಸಂಭವ ಇದ್ದರೆ ಈಗ ಯಾವುದೇ ಶಾಪಲ್ಲಿ ಡಾಕ್ಟರ್ಸ್ ಇರೋದಿಲ್ಲ ಅಂತೇಳಿ ತಕ್ಷಣವೇ ನಾನು ಅವರ ಮನೆಗೆ ಹೋಗಿ ಪ್ಯಾರಾಸಿಟಲ್ ಎಂಬ ಟ್ಯಾಬ್ಲೆಟನ್ನು ಕೊಡಿಸಿದ್ದೇನೆ. ಮತ್ತು ನಿಮಗೆ ಯಾವ ಬೇರೆ ಕಡೆ ಎಲ್ಲಾದರೂ ಹೋಗಬೇಕಂದ್ರೆ ವಾಹನದ ಸಮಸ್ಯೆ ಇದ್ದರೆ ಅದನ್ನು ತಿಳಿಸಿ, ಸಾಮಾನಿದ್ದರೆ ಅದರ ಪಟ್ಟಿ ಮಾಡಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಕಾಶ್ ಶೆಟ್ಟಿ ಅವರ ಅಂಗಡಿ ಇದೆ, ಅವರಿಗೆ ವಾಟ್ಸಪ್ ಮಾಡಿ ಫೋನ್ ಮಾಡಿ ನನ್ನಲ್ಲಿ ತಿಳಿಸಿ, ನಾನು ನಿಮಗೆ ಮನೆಗೆ ಮುಟ್ಟಿಸುವಂಥ ಎಲ್ಲ ಸಾಮಾನುಗಳನ್ನು ಮುಟ್ಟಿಸುವಂತೆ ತಿಳಿಸಿದ್ದೆ. ಆದರೆ ಅವರು 14 ದಿನ ಅವರನ್ನು ಇರಿಸುವಂಥ ಒಳಗೇನೆ ಕೂತ್ಕೊಳ್ಬೇಕಂತ ಹೇಳಿದ ಕೂಡಲೇ ಅವರು ಮರುದಿನ ಹೊರಗೆ ಬಂದು ಇಲ್ಲಿ ನಮ್ಮ ಪಂಚಾಯತ್ ಕಚೇರಿಯಲ್ಲಿ ಕೂಡ ಅವರು ಕೆಲವರನ್ನು ಬೈದಿದ್ದಾರಂತೆ. ಹಾಗೆ ತಕ್ಷಣ ನನಗೆ ಫೋನ್ ಬಂತು, ನೋಡಿ ಪೂರ್ಣಿಮಾ ಶೆಟ್ಟಿ ಇವರ ಹೊರಗೆ ನೀವು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದರೆ, ಆದರೆ ಹೊರಗೆ ಬರ್ತಾ ಎಲ್ರಿಗೂ ಬೈತಾ ಇದ್ದಾರೆ ಅಂತೇಳಿ. ಹಾಗೆ ಕೂಡಲೇ ನಾನು ಅವರಿಗೆ ಪುನಃ ಮನೆಗೆ ಭೇಟಿ ಕೊಟ್ಟು, ನೀವು ಯಾವುದಕ್ಕೂ ಕಾರಣಕ್ಕೂ ನೀವು ಹೊರಗೆ ಹೋಗಬೇಡಿ, ಏನು ಸಮಸ್ಯೆ ಇದ್ದರೂ ನಮ್ಮಲ್ಲಿ ತಿಳಿಸಿ ಅಂತೇಳಿ ಹೇಳಿದೆವು. ಆದರೆ ನಮ್ಮ ಇಡೀ ಗ್ರಾಮಸ್ಥರು ಎಲ್ಲರಿಗೂ ಯಾವ ಕಷ್ಟ ಬಂದರೂ ಕೂಡ ತಕ್ಷಣವೇ ಅವರು ಅಂತ ಎಲ್ಲ ಗ್ರಾಮದಲ್ಲಿ ಕಷ್ಟ ಇದ್ದವರಿಗೆ ತಕ್ಷಣ ಸ್ಪಂದಿಸಿ ಅವರಿಗೆ ನೆರವಾಗುವವರು. ಹಾಗಾಗಿ ನಮ್ಮ ಕೊಣಾಜೆ ಈ ಗ್ರಾಮಸ್ಥರೆಲ್ಲ ಒಳ್ಳೆ ಕೆಲಸದಲ್ಲಿ ತೊಡಗುವವರು. ಹಾಗಾಗಿ ಬಹಿಷ್ಕಾರ ಹಾಕಿದ್ದಾರೆ ಎಂಬ ಸುದ್ದಿಯನ್ನು ಸುಳ್ಳು ಸುದ್ದಿ ಪ್ರಕಟವಾಗಿದೆ. ಹಾಗಾಗಿ ಇದನ್ನು ಯಾರೂ ನಮ್ಮ ಗ್ರಾಮಸ್ಥರು ಹಾಕಿಲ್ಲವೆಂದು ನಾವು ಮನವೊಲಿಸ್ತೇವೆ. ಪ್ರತಿದಿನ ಅವರ ಮನೆಗೆ ಭೇಟಿ ಕೊಟ್ಟು ಯಾವ ಲಕ್ಷಣವರಲ್ಲಿ ಇದೆ ಎನ್ನುವುದನ್ನು ಆರೋಗ್ಯದ ಬಗ್ಗೆ ವಿಚಾರಿಸುವುದು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆ ಹಾಗೂ ಆಶಾ ಕಾರ್ಯಕರ್ತರಿಗೆ ನೀಡಿರುವುದರಿಂದ ಅವರ ಮನೆಗೆ ಪ್ರತಿದಿನ ನಾವು ಭೇಟಿ ಕೊಟ್ಟಿರ್ತೇವೆ. ಕೋಣಾಜೆ ಪಂಚಾಯತ್ ಸದಸ್ಯರು ಸರ್ವಶ್ರೀ ಅಚ್ಯುತ ಗಟ್ಟಿ, ಶ್ರೀಮತಿ ವೇದಾವತಿ ಗಟ್ಟಿಲ ಈ ವಿಷಯದ ಬಗ್ಗೆ ಹೆಚ್ಚಿನ ಪೊಲಬು ಕೊರೆದು ಬಹಿಷ್ಕಾರ ಪಂಪಿನವು ಸುಳ್ಳು ಸುದ್ದಿ ಪಡೆದು ತೆರಿಪಾಯರು. ಈಗಾಗಲೇ ಸರಸ್ವತಿ ಎಂಬವರು ನರ್ಸು ಕೂಡ ಅಲ್ಲ, ಆಯಾ ಕೆಲಸ ಮಾಡುವವರು. ಅವರು KS ಹೆಗ್ಡೆ ಆಸ್ಪತ್ರೆಯಲ್ಲಿ ಆಯಾ ಕೆಲಸ ಮಾಡುವಾಗ ಕೊಣಾಜೆ ಗ್ರಾಮದ ಸರಸ್ವತಿ ಎಂಬವರು ಬಂಟ್ವಾಳ ತಾಲೂಕಿನ ಸಜಿಪ ಗ್ರಾಮದ 10 ತಿಂಗಳ ಮಗು ಕೊರೋನಾ ಸೋಂಕಿತ ಎಂಬುದಾಗಿ KS ಹೆಗ್ಡೆ ಆಸ್ಪತ್ರೆಯಲ್ಲಿ ದಾಖಲಾಗಿತ್ತು. ಈ ಮಗುವನ್ನು ಅವರು ಹಿಡಿದಿದ್ದಾರೆ ಎಂಬ ಕಾರಣಕ್ಕೆ ಅವರನ್ನು ಮನೆಯಲ್ಲೇ ಕ್ವಾರಂಟೈನ್ನಲ್ಲಿರುವಂತೆ ಆಶಾ ಕಾರ್ಯಕರ್ತರ ವರದಿ ಮೇರೆಗೆ KS ಹೆಗ್ಡೆ ಆಸ್ಪತ್ರೆಯವರು ಕೂಡ ತಿಳಿಸಿರುತ್ತಾರೆ. ಅದರಂತೆ ಸರಸ್ವತಿ ಅವರು ಮನೆಯಲ್ಲಿದ್ದು ಅವರ ಮನೆಗೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಗೂ ಕೊಣಾಜೆ ಗ್ರಾಮ ಪಂಚಾಯತ್ ಆಡಳಿತವು ಮನೆ ಭೇಟಿ ಮಾಡಿ ಸಾಂತ್ವನ ನೀಡಿ ಮನೆಯವರು ಯಾರೂ ಕೂಡ ಹೊರಗಡೆ ಬರಬೇಡಿ, ಜೀವನಕ್ಕೆ ಬೇಕಾದ ಎಲ್ಲ ಸಾಮಾನ್ಯ ವ್ಯವಸ್ಥೆಗೆ ಪಟ್ಟಿ ಕೊಡಿ, ನಾವು ತಲುಪಿಸ್ತೇವೆ ಎಂಬುದಾಗಿ ಕೂಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ತಿಳಿಸಿರ್ತಾರೆ. ಅಲ್ಲದೆ ಈ ಪರಿಸರದ ಆಶಾ ಕಾರ್ಯಕರ್ತೆ ಕೂಡ ಮನೆಗೆ ಭೇಟಿ ಮಾಡಿ ಸಾಮಾನ್ಯ ಪಟ್ಟಿ ಕೊಡಿ ಎಂಬುದಾಗಿ ಕೂಡ ಮರುದಿನ ಕೇಳಿದಾಗ ಪಟ್ಟಿ ಕೊಟ್ಟಿಲ್ಲ. ಮರುದಿನ ಸರಸ್ವತಿಯವರ ಮಗಳು ಅನುಷಾ ಗ್ರಾಮ ಪಂಚಾಯತ್ ಕಚೇರಿ ಬಳಿ ಬಂದು ನೆರೆಕರೆಯವರಿಗೆ ಬೈದಿರುತ್ತಾಳೆ. ಅಲ್ಲದೆ ಸರಸ್ವತಿಯವರ ಗಂಡ ಬಾಲಕೃಷ್ಣ ಕೂಡ ಹೊರಗಡೆ ಬಂದಿರುತ್ತಾರೆ. ಈ ಬಗ್ಗೆ ನೆರೆಕರೆಯವರು ನೀವು ಯಾಕೆ ಹೊರಗಡೆ ಬಂದಿದ್ದೀರಿ ಎಂಬುದನ್ನು ಕೇಳಿದ್ದಕ್ಕಾಗಿ ಗ್ರಾಮಸ್ಥರು ಬಹಿಷ್ಕಾರ ಹಾಕಿದ್ದಾರೆ ಎಂಬುದಾಗಿ ಖಾಸಗಿ TV ಮಾಧ್ಯಮದವರನ್ನು ಮನೆಗೆ ಕರೆಸಿ ವರದಿ ಮಾಡಿರ್ತಾರೆ. ಇದು ಸುಳ್ಳು ವರದಿ. ಯಾರು ಕೂಡ ಗ್ರಾಮಸ್ಥರು ಬಹಿಷ್ಕಾರ ಹಾಕಿಲ್ಲ, ಗ್ರಾಮ ಪಂಚಾಯತ್ ಆಡಳಿತ ಕೂಡ ಬಹಿಷ್ಕಾರ ಹಾಕಿಲ್ಲ. ಇಡೀ ಜಗತ್ತಿನಲ್ಲಿ ಕೊರೋನಾ ಅಂಟುರೋಗ ಹರಡಿರುವಾಗ ಸತ್ಯಸಂಗತಿ ಇಲ್ಲದೆ ಈ ರೀತಿ TV ಮಾಧ್ಯಮಗಳಲ್ಲಿ ಕಪೋಲಕಲ್ಪಿತ ಕಥೆಗಳನ್ನು ಕಟ್ಟಿ ಪ್ರಸಾರ ಮಾಡುವುದು ಸರಿ. ಇದು ಇಡೀ ಗ್ರಾಮಕ್ಕೆ ಹಾಗೂ ಗ್ರಾಮ ಪಂಚಾಯತ್ ಆಡಳಿತಕ್ಕೆ ಮಾಡುವ ಅವಮಾನ ಆಗಿರುತ್ತದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಮಾಧ್ಯಮಗಳು ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರುವುದರಿಂದ ಇಂಥ ಆಧಾರರಹಿತ ಸುದ್ದಿಗಳನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವುದು ಮಾಧ್ಯಮಕ್ಕೆ ಕೂಡ ಅವಮಾನವಲ್ವೇ? ಇನ್ನು ಮುಂದಾದರೂ ತಾವುಗಳು ನಿಜವಾದ ಆಧಾರವಿರುವ ಸುದ್ದಿಗಳನ್ನು ಪ್ರಕಟಿಸಿ
ಸಮಾಜದ ಸಮಸ್ಯೆಗಳ ಬಗ್ಗೆ, ಸಮಾಜದ ಅಭಿವೃದ್ಧಿ ಬಗ್ಗೆ ಹಾಗೂ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸುವ ಸುದ್ದಿಗಳನ್ನು ಪ್ರಕಟಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಲು ನಾವು ಈ ಮಾಧ್ಯಮದ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ. ಬಹುಶಃ ನಾವು ಗ್ರಾಮ ಪಂಚಾಯತಿಯಿಂದ ಅವರಿಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಆದರೆ ಅದನ್ನು ಯಾವುದನ್ನು ಕೂಡ ತಿಳಿಸದೆ ನೇರವಾಗಿ ಬಹಿಷ್ಕಾರ ಹಾಕಿದ್ದಾರೆ ಎಂಬುದಾಗಿ ತಿಳಿಸಿರುವುದು ನಮಗೆ ಬಹಳಷ್ಟು ಬೇಸರ ಆಗಿದೆ. ಅದನ್ನು ನಾವು ಈಗಲೂ ಕೂಡ ಈ ಮಾಧ್ಯಮದ ಮುಖಾಂತರ ಕೂಡ ಖಂಡಿಸ್ತಾ ಇದ್ದೇವೆ. ನಮ್ಮ ಕೊಣಜಡ್ ಟಿವಿಡು ಪ್ರಚಾರ ತೂಯಿನ ಟೈಮ್ ಎಂಗ್ಲಿ ಮಸ್ತ್ ಬೇಜಾರಾತ ದಯ ಪಂಡ ಎಂಗ್ಲು ಗ್ರಾಮಸ್ಥರು ಆ ನಮ್ಮನೆ ಎಡ್ಡೆ ನೆಟ್ಟುಲ್ಲ ಪಂಡ ವಾ ನೆಟ್ಲ ಪಂಚಾಯತಿ ನೆಟ್ಟಾಡು ಕೋನಜ ಗ್ರಾಮ ಪಂಡ ಇಡೀ ಪುದರ್ ಪೋತನ ಗ್ರಾಮ ಅಂಚಾದು ಪುನಗ ಕೋನಜ ಗ್ರಾಮದಕ್ಲು ಬಹಿಷ್ಕಾರ ಪಾಡ್ದಿರಂದು ಪಣ್ಣಗ ಟಿವಿಡು ತೂನಾಗ ಎಂಗ್ಲಿ ಮಸ್ತ್ ಬೇಜಾರಾನೆ ಮಸ್ತ್ ಜನ ಫೋನ್ ಮಂತ ಕೇಳಿರು ಹೌದಾನೆ ನಿಖಿಲ್ನ ಗ್ರಾಮ ಪಂಚಾಯತಿ ಎಡ್ಡೆ ಪುದರ್ ಪೋದುತ್ತನು ಹೌದಾನೆ ಇತ್ತೆ ನಿಖಿಲಿಗೆ ಗ್ರಾಮ ಪಂಚಾಯತಿ ಬಹಿಷ್ಕಾರ ಮಾತ ಗ್ರಾಮದಕ್ಲು ಪಾಡ್ದಿರಂದು ಪ್ರಚಾರವನ್ನು ದಾದ ವಿಷಯ ಅಂತ ಕೇಳಿರು ಏಕೆ ಈ ವಿಷಯ ಎಂಗೆ ಸರಿ ಗೊತ್ತು ಜಿಂಬಾಲ್ ಬಕ್ಕತಿಕ್ಕಿ ನಿಂಗೆ ವಿಷಯ ಅಂಚ ಮೂಲ ಬತ್ತದ ಪಿ ಡಿ ಒಡ ಕೇಳಿನಾಗ ಪಿ ಡಿ ಒ ಬಂಡೇರಿ ಎಂಗ್ಲಿಗೆ ಗೊತ್ತಜ್ಜಿ ಡೈರೆಕ್ಟರ್ ಅಲ್ಪ ಇಲ್ಲಡೆ ಪೋದು ನ್ಯೂಸ್ಗೆ ಎಂದು ಐದಕ್ಕ ಪ್ರಚಾರ ಮಾಡ್ತೀನಿ ಬಂಡೇರಿ ಮೂಲ ಕೇಂದ್ರ ಪನಕ ಅಧ್ಯಕ್ಷರು ಜನ ಕೇಳಿನಾಕ ಅಧ್ಯಕ್ಷರ ಕೇಂದ್ರ ಜನ ಡೈರೆಕ್ಟ್ ಪೂತೀರ ಬಂಡೇರಿ ಅಂಚಾದ ಸುಳ್ಳು ಸುದ್ದಿ ಪಾಡ್ಯಾರೆ ಬಲ್ಲಿ ಪನ್ಪನ ಉದ್ದೇಶದ ಇದು ಈತ ಎಂಗಳು ಮುರಾಣಿಡ್ದಕ್ಕ ಭಂಗ ಬರೋದಿಲ್ಲ ದಯವಂಡ ಎಂಕ್ಲೆಗೆ ಗ್ರಾಮಸ್ಥರು ಪೂರಾ ಒಂಜಿ ಎಂಗಳು ಏರಿ ಎಂಚಿನ ಇತ್ತನ್ನೆಲ್ಲ ಎಂಗಳು ಬಹಿಷ್ಕಾರ ಪಾಡ್ಯಾರ ಜನ ಎಂಗಳು ಕೋನಜ ಗ್ರಾಮಸ್ಥರು ಹತ್ತು ದಯಪಂಡ ಏರು ಕಷ್ಟಡುಲ್ಲೇರ ಅಕ್ಲಿನ ಆಧಾರ ಅದು ದಿರ್ತುಂತಾವ್ ನಕಲಿ ಎಂಕುಲು ಗ್ರಾಮ ಕೋನಜ ಗ್ರಾಮದಕ್ಲು ಅಂಚಾದ ಪುನಗ ಇಂಚಿನ ಸುದ್ದಿ ನನ್ನ ಪ್ರಚಾರ ಆ ಒಂದು ಲೆಕ್ಕ ನೀವು ಪ್ರಚಾರ ಆಯಿನ ಸುದ್ದಿ ಸುಳ್ಳು ಪಂಡದ ನಿಕಲು ಮಾತಾ ಚಾನಲ್ಗಳ ತೆರೆದು ಕೋನಜ ಗ್ರಾಮ ಪಂಚಾಯತಿ ಕೋನಜ ಗ್ರಾಮಸ್ಥರು ಎಡ್ಡೆ ಉಲ್ಲೇರು ಪಂಪನ ಉದ್ದೇಶಡು ನಿಕಲಿಗೆ ಈ ನಮ್ಮ ರಡ್ಡು ಸಂಪರ್ಕ ಮಂತದ ಪಕ್ಕ ಬಾಕಿದಕ್ಲಿಗೆ ಹಾಕಲು ನ್ಯೂಸ್ಗೆ ಪೋಡಿತ್ತನು ಅವು ಮಲ್ತೀಜೀರ ಅಂಡ ಅರ್ಧಕ್ಕೆ ಏನಾಗ ಫೋನ್ ಮಂತೆ ಆ ಚಾನಲ್ ದಡ್ಡ ಫೋನ್ ಮನ್ಪುಡ ಪಂಡ ಇಂಚ ದಾದ ವಿಷಯ ಕೇಳಬೇಕಾರೆ ಪಂಡ ಇಂಚ ಕೊಡೆ ಇರುಮಂತನ ಪ್ರಚಾರ ಸರಿಯಾ ಇರುಮಂತನ ಮಾಹಿತಿ ಸರಿ ಅಂತ ಕೇಳಿನಾಗ ಅಪ್ಪನೇ ಫೋನ್ ಕಟ್ಟು ಮಂತೀರು ಬಕ್ಕ ಫೋನ್ ದೇದು ಜೀರ ಅಂಜಾದಪ್ಪನಾಗ ಫಸ್ಟ್ ನಂಗೆ ಉಪ್ಪುನೆ ಗ್ರಾಮ ಪಂಚಾಯತಿ ಐದು ಬಕ್ಕ ಗ್ರಾಮದ ಅವೇ ವಾರ್ಡ್ದ ಮೆಂಬರ್ ನಕಲುಲ್ಲೇರು ಆ ಮೆಂಬರ್ ನಕಲ ಕೇಂದ್ರಲಿತ್ತನು ಐದು ಬಕ್ಕ ಆ ಪಂಚಾಯತಿ ಅಧ್ಯಕ್ಷರಲ್ಲೇರು ಪಿ ಡಿ ಒಲ್ಲೇರು ಸಿಬ್ಬಂದಿ ವರ್ಗದಕಲುಲ್ಲೇರು ಮಾತಿರ್ಲೊಲ್ಲೇರು ಅಕಲ್ನ ಕೇಂದ್ರ ಐದು ಬಕ್ಕ ಆ ನ್ಯೂಸನ್ನು ಅವರಿಗೆ ಪ್ರಚಾರ ಮಂತದೊಲಿತಾನೆ ಇತ್ತೆ ಇಡೀ ದಕ್ಷಿಣ ನೇಟೆ ಇಡೀ ಪ್ರಚಾರ ಆತನು ಕೋನಜ ಗ್ರಾಮದಕಲು ಬಹಿಷ್ಕಾರ ಪಾರ್ದೇರು ಪಂಡದು ಇಡೀ ಪ್ರಚಾರ ಆತನು ಅವು ಆಯರೆ ಬಲ್ಲಿ ಪನ್ಪನ ಉದ್ದೇಶಗಳು ಇತ್ತೆ ಪ್ರೆಸ್ ಮೀಟಿಂಗಲ್ಲಿ ಇರ್ತದೆ ನಿಖಿಲರ ಈ ವಿಷಯ ತಿರುಪಂದಿಲ್ಲ ನನ್ನ ಮಿತ್ತಗೆ ಇಂಚಿನ ಸುಳ್ಳು ಸುದ್ದಿ ಪಾಡ್ನೆಕ್ಕೆ ದುಬ್ಬು ಕೋನಜ ಪಂಚಾಯತಿ ಒಂಜಿ ಕೇಂದ್ರ ಕೋನಜ ಗ್ರಾಮೋಡು ಒಂದು ಇತ್ತಂದಂಡ ಅವಿನ ಅವು ಏರಿಯಾದ ಮೆಂಬರ್ ನಕಲ ಕೇಂದ್ರ ದಾದ ವಿಷಯನ ಕೇಂದ್ರ ಪಂಡದು ಐದು ಬಕ್ಕಾಯ್ತ ಪ್ರಚಾರ ಎಡ್ಡೆ ಸುದ್ದಿನ ಕೊರಲೆ ಪಂಡದು ನಿಖಿಲ ಕೇಂದ್ರ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರೂ ಗ್ರಾಮಸ್ಥರ ಹೇಳಿಕೆ ಪ್ರಕಾರ ಒಬ್ಬರು ಸದಸ್ಯರು ಹೇಳಿದ ಬಹಿಷ್ಕಾರದ ಬಗ್ಗೆ ನಾವು ಅದನ್ನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದ ತಿಳಿಸಿ